ಇಲ್ಲದಂತಹ ಒಂದು ಸೇವೆ ಆಂಬ್ಯುಲೆನ್ಸ್. ನಮಗೆ ಇಲ್ಲಿ ಆಂಬ್ಯುಲೆನ್ಸ್ ಬೇಕಾದರೆ ದೇರ್ಲಕಟ್ಟೆ ಅಥವಾ ಮಂಗಳೂರಿಗೆ ಕರೆ ಮಾಡಬೇಕು. ಆದರೆ ಇಲ್ಲಿ ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ಸೇವೆ ಸಿಗ್ತದೆ ಎನ್ನುವಂತಹ ಸಂತೋಷ. ಆಂಬ್ಯುಲೆನ್ಸ್ ಅನ್ನು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯಂತಹ ಫಾದರ್ ರೋಷನ್ ಕ್ರಾಸ್ತಾ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಸಂಜೆಯ ಒಟ್ಟಿಗೆ ನೀವೆಲ್ಲ ಸೇರಿದ್ದೀರಾ, ನಿಮ್ಮೆಲ್ಲ ಕೆಲಸವನ್ನು ಬಿಟ್ಟು ನಮ್ಮ ಕರೆಗೆ ಓಕೊಟ್ಟು ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾನು ಅದರ ಮೊದಲನಾಗಿ ಕ್ಷಮೆಯನ್ನು ಕೂಡ ಯೋಚಿಸ್ತೇನೆ. ಯಾಕೆಂದರೆ ನಮ್ಮದು 4:15 ಗಂಟೆಗೆ ಅಂತೇಳಿ ನಾವು ಫಾದರ್ಗೆ ಹೇಳಿದ್ದೀವಿ. ಅವ್ರು 4:15 ಗಂಟೆಗೆ ಬಂದಿದ್ದಾರೆ. ಅವರ ಕಾರ್ಯನಿಮಿತ್ತ ಅವರಿಗೆ ಹೋಗ್ಲಿಕ್ಕಿದೆ. ಅವರನ್ನು ಕೂಡ ನಾನು ಕ್ಷಮೆ ಕೋರುತ್ತಾ ಈ ಕಾರ್ಯಕ್ರಮದ ಇನ್ನೂರ ಅತಿಥಿ ಕಬೀರ್ ಮಲ್ಲರ್ ಅವರು ಇದಕ್ಕೆ ಬರಬೇಕು. ಯಾಕೆ ಮಾಡಬೇಕಿತ್ತು? ಆಂಬ್ಯುಲೆನ್ಸ್ ಬಿಡುಗಡೆ ಮಾಡುವಂಥ ಅಗತ್ಯ ಏನು ಇರುವುದಿಲ್ಲ. ಆಂಬ್ಯುಲೆನ್ಸನ್ನು ಬಂದರೆ ಡ್ರೈವರ್ ಇದ್ದರೆ ಕೀ ಕೊಟ್ಟರೆ ಅದು ಅದರಷ್ಟಕ್ಕೆ ಹೋಗುತ್ತೆ. ನಮ್ಮಲ್ಲೊಂದು ವಿಶೇಷ ನೆನಪು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಮೊನ್ನೆ ತಾನೇ ಒಂದು ವಾಲಿಬಾಲ್ ಪಂದ್ಯಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ವಾಲಿಬಾಲ್ ಮಾಡೋದು ಯಾಕೆ ಅಂದರೆ ದುಡ್ಡು ಮಾಡಲಿಕ್ಕೋಸ್ಕರ, ಕ್ರಿಕೆಟ್ ಮಾಡೋದು ಯಾಕೆಂದರೆ ದುಡ್ಡು ಮಾಡಲಿಕ್ಕೋಸ್ಕರ ಅಂತೇಳಿ ಎಲ್ಲರೂ ಭಾವಿಸ್ತಾರೆ ಮತ್ತು ಅದನ್ನು ಹೇಳುತ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವೊಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಏನಂತ ಹೇಳಿದ್ರೆ, ಆ ಉಳಿದ ದುಡ್ಡಲ್ಲಿ ನಾವು ಆಂಬ್ಯುಲೆನ್ಸ್ ಹಾಕ್ತೇವೆ ಅಂತ. ತುಂಬ ಉಳಿದಿರ್ಬೋದು ಅಂತೇಳಿ ಎಲ್ಲರಿಗೆ ಖುಷಿ ಆಗ್ಬೋದು, ತುಂಬ ಕಲೆಕ್ಷನ್ ಮಾಡಿದೆ ಅಂತ ಖುಷಿ ಆಗ್ಬೋದು. ಹಾಗಂತ ನಮಗೆ ನೆನಪು ಬಂದದೆ ನಮ್ಮ ತಾಯಿಯೊಬ್ಬ ಪಂಚಾಯತ್ ಮೆಂಬರ್ ಆಗಿ 2 ವರ್ಷದಲ್ಲಿ ಅವರ ಅವಧಿ ಪೂರ್ಣ ಆಗುವ ಮುಂಚೆನೇ ಅವರು ದೇವರ ಪಾದವನ್ನು ಸೇರಿದರು. ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು, ಬಡವರಿಗೆ ಸೇವೆ ಮಾಡುವಂತೇಳಿ. ಅವರು ತುಂಬ ಕಡು ಬಡವರಿಂದ ಹುಟ್ಟಿ ಬಂದವರು. ಆ ನೆನಪು ಹಾಗೆಯೇ ಉಳಿದಿತ್ತು. ಅದಕ್ಕೋಸ್ಕರ ಸಮಾಜ ಸೇವೆ ಮಾಡುವ ಅಂತೇಳಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಆಂಬ್ಯುಲೆನ್ಸನ್ನು ಅವರ ಹೆಸರಿನಲ್ಲಿ ಗ್ರಾಮದ ಅನಾರೋಗ್ಯವಂತರಿಗೆ ಏನಾದರೂ ಹೆಲ್ಪ್ ಆಗಲಿ ಅಂತೇಳಿ ಸಮಾಜ ಸೇವೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಗ ಈ ರೀತಿ ಮಾಡುವ ಅಂತೇಳಿ ನಾವೊಂದು ಯೋಚನೆ ಮಾಡಿ ಮೊನ್ನೆಯ ದಿವಸ 1.5 ತಿಂಗಳ ಮುಂಚೆ ನಾವು ಈ ಪಂದ್ಯಾಟ ಆದವಾಗ ಈ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅದು ಏನಾಗಿದೆ ಅಂದರೆ, ಎಲ್ಲವೂ ಅನೌನ್ಸ್ ಮಾಡುವಾಗ ಏನಾಗುತ್ತೆ, ಅದಲ್ಲೇ ಮುಗಿದೋಗುತ್ತೆ. ನಮ್ಮದ್ರಲ್ಲಿ ಏನಾಗಿದೆ ಅಂದರೆ, ಅದು ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೇಗೆ ಯೋಚನೆ ಬರುತ್ತೆ ಎಲ್ಲರಿಗೆ, ರಾಜಕೀಯವರೇ ಸುಳ್ಳು ಬಿಡೋದು, ಇವರು ಕೂಡ ಅದೇ ರೀತಿ ಇರ್ಬೋದು ಹಾಗೆ ಅಂತೇಳಿ ಭಾವಿಸಿದರು. ಅದಕ್ಕೋಸ್ಕರ ಅವತ್ತೇ ನಾವು ನಿರ್ಧಾರ ಮಾಡಿದ್ದೀವಿ. ಕೆಲಸಗಳನ್ನು ಬಿಟ್ಟು ಎಲ್ಲರೂ ಬಂದಿದ್ದೀರಾ. ನಾನು ಈಗ ಸಣ್ಣದರಲ್ಲಿ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಖಾಲಿ ಫೋನಲ್ಲಿ ಕರೆದವಾಗ ಫಾದರ್ ತುಂಬ ಬ್ಯುಸಿ ಇದ್ದರು. ಫೋನಲ್ಲಿ ಕರೆದವಾಗ ಕೂಡ ಅವರು ಆಯಿತು ಅಂತ ಹೇಳಿದ್ದಾರೆ. ನಾನು ಬೇಗ ಬಂದು ಬೇಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸಾಧ್ಯ, ನಂದೇ ಕೆಲಸಗಳಿದೆ, ನಾನೊಂದು ಗಾಡಿ ಅದನ್ನು ಆಶೀರ್ವಾದ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಆದರೆ ಅನಿಲ್ ಜೀಸೋದರಿಗೆ ನಾನು ನನ್ನ ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗಣರಕ್ಷಾ ದಳದ ಡಾಕ್ಟರ್ ಮುರಳೀಧರ್ ಮೋಹನ್ ಚಿಂತವರು ಒಬ್ಬ ವೈದ್ಯರು. ನಾನು ತುಂಬ ಅವರನ್ನು ಕೇಳಿದ್ದೀನಿ. ಸಮಾಜದ ಬಗ್ಗೆ ತುಂಬ ಕಾಳಜಿವಂತವರು. ಅವ್ರಿಗೂ ನಾನು ಕರೆದಿಲ್ಲ, ನಮ್ಮ ಅನ್ಸರ್ ಅವರು ಕರೆದವಾಗ ಖಂಡಿತ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನಾನು ಖಂಡಿತ ಬರ್ತಾ ಇದ್ದೀನಿ, ನನ್ನ ಪೇಷಂಟನ್ನು ಬಿಟ್ಟು ಕೂಡ ಬರ್ತಾ ಇದ್ದೇನೆ ಅಂತ ಹೀಗೆ ಹೇಳಿದರು ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೇಸಗಡೆಯ PRO
ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹೇಮಂತ್ ಶೆಟ್ಟಿ ಅವರು ಕೂಡ ಅದು ಕೂಡ ಅನ್ಸರ್ ಕರೆದ್ರು. ಅವಾಗ ಕರೆದವಾಗ ನಾನು ಅವ್ರಿಗೆ ಸಿಕ್ಕಿದ್ದೆ ಮೊನ್ನೆ, ಈ ವಿಷಯ ಹೇಳಲಿಲ್ಲ, ಬೇರೆ ವಿಷಯಕ್ಕೆ ಹೋಗಿದ್ದೆ. ಆದರೆ ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಖಾಲಿ ಕರೆದವಾಗ ಬಂದಿದ್ದಾರೆ. ಅವರ ಸಮಯವನ್ನು ಬಿಟ್ಟು ಅವರನ್ನು ಕೂಡ ನಾನು ಈ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರು ನಿಮ್ಗೆ ಗೊತ್ತಿರ್ಬೋದು, ಇವತ್ತಿನೆಲ್ಲ ರೋಡಲ್ಲಿ ಕಸ ಇಲ್ಲದಾಗೆ ನೋಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದವರು. ಹಾಗೆಂತೇಳಿ ಎಲ್ಲರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಸ್ಟಮರ್ ತುಂಬ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಪಂಚಾಯತಿಗೆ ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳಿದ್ರೆ ದಮ್ಮೆ ಕೂಡ ಹಾಕಿದ್ದಾರೆ, ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದಾರೆ. ನನಗೆ ಅವರ ಮುಖ ನೋಡಲಿಕ್ಕೆ ಬೇಜಾರಾಗುತ್ತೆ ಅವ್ರ ಹತ್ರ ಹೇಳಲಿಕ್ಕೆ. ಯಾಕೆಂದರೆ ರಾಜಕೀಯದವರು ಇದಕ್ಕೆ ಇರುವುದು ಹೇಗೆ, ಸುಳ್ಳು ಹೇಳೋದ್ರಲ್ಲೇ ಫಸ್ಟ್ ಅಂತ ಹೇಳ್ಬೋದು. ಅವ್ರಿಗೆ ತುಂಬ ಸಲ ಹೇಳಿದ್ದೇನೆ, ಚಾಲೆಂಜ್ ಹೊಡೆದು ಕೂಡ ಬಂದಿದ್ದೀನಿ, ಖಂಡಿತ ಮಾಡ್ತೇನೆ ಅಂತೇಳಿ. ಸರ್ಕಾರದ ನಿಯಮ ಕೂಡ ಖಂಡಿತ ಇದೆ. ಅವರನ್ನು ಕೂಡ ಕೃಷ್ಣಮೂಲ್ಯರ ಅನುಸಾರ ನಾನು ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಏನಪ್ಪ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರು ವಿಜಯಾನಂದ್ ಸರ್ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರಾದ ರಜಾಕ್ ಸರ್ ಸಮುದಾಯದ ಬಗ್ಗೆ ಚಿಂತನೆ ಉಳ್ಳವರು ರಜಾಕ್ ಸರ್ ಬಂದಿದ್ದಾರೆ. ನಿಮ್ಮನ್ನು ಕೂಡ ಈ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು 25 ವರ್ಷದ ಮುಂಚೆ ಪತ್ರಕರ್ತನ ನೋಡಿದ್ದೆ, ಒಳ್ಳೆ ಪತ್ರಕರ್ತ. ನಾನು 25 ವರ್ಷ ಮುಂಚೆ ನೋಡಿದ್ದು ಗುರುವಪ್ಪಣ್ಣ ಅಂತ ಹೇಳಿದ್ರೆ ಅವಾಗ ಎಂತ ಹೇಳ್ತಾರೆ, ಹೆಸರು ಕೇಳಲಿಕ್ಕೆ ಹೆದರಿಕೆ, ಅಷ್ಟು ಜೋರಿನ ಪತ್ರಕರ್ತರು. ಅಂದರೆ ಇವರನ್ನು ಒಡೆಯುವುದಿಲ್ಲ ಅವರು. ಅಂಥ ಲೇಖನ, ಅಂಥ ಒಂದು ವಿಷಯವನ್ನು ಬರೆಯುವರು. ಯಾರಿಗೂ ರಾಜಕೀಯವಾಗಲಿ ಯಾರಿಗೂ ಆಗಲಿ ದಾಕ್ಷಿಣ್ಯ ಇಲ್ಲದವರು. ಅವರು ಕೂಡ ನಮ್ಮಲ್ಲಿ ಬಂದಿದ್ದಾರೆ. ಅವರು ನಾನು ವೇದಿಕೆ ಬರಬೇಕು. ನಾನು ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಸೀದಿಯ ಮುಖ್ಯ ಗುರು ಅಜೀಜ್ ಇಶಾದ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮಲ್ಲಿ ಸಂಘಟನೆ ಇರೋದು ಕಥೋಲಿಕ ಸಭಾ ಮಂಗಳೂರು ರಿಜಿಸ್ಟರ್ ಒಂದೇ ಸಂಘಟನೆ ಇರುತ್ತೆ, ಬಲವಾದ ಸಂಘಟನೆ. 125 ಚರ್ಚ್ಗಳಲ್ಲಿ ಇರುವಂತದ್ದು. ಹಾಗೆ ಒಳ್ಳೆಯ ಅನುಭವ ಉಳ್ಳವರು, ನಮಗೆ ಮಾರ್ಗದರ್ಶನ ನೀಡುವವರು. ನಮ್ಮ ಕಥೋಲಿಕ ಸಭೆ ಎಲ್ಲ ಇರಬೇಕಾದ್ರೆ ವಲಯ ಅಂತ 3 ವಿಭಾಗ ಇದೆ, ಹಾಗೆ ಮಾರ್ಗದರ್ಶನ ನೀಡುವವರು. ಕಥೋಲಿಕ ಸಭೆಯ ಕೇಂದ್ರದ ಅಧ್ಯಕ್ಷರು ಸ್ಟ್ಯಾನಿ ಲೋಬೋ ಅವರು ಬಂದಿದ್ದಾರೆ. ಅವರನ್ನು ಕೂಡ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನನ್ನ ತಾಯಿ ಇರುವಾಗ ಪಂಚಾಯತ್ನ ಅಧ್ಯಕ್ಷರಾಗಿದ್ದವರು. 5 ವರ್ಷ ಸಂಪೂರ್ಣ ಪಂಚಾಯತ್ ಅನ್ನು ನಡೆಸಿದವರು. ಎಲ್ಲರಿಗೂ ಸಿಗ್ಲಿಲ್ಲ, ಅವರಿಗೆ ಮಾತ್ರ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. ಹಾಗೆ ಫಿರೋಜ್ ಮಲ್ಲರ್ ಅವರು ಒಂದು ಖಾಲಿ ಫೋನಲ್ಲಿ ಹೇಳಿದಕ್ಕೆ ಅವರು ಬಂದಿದ್ದಾರೆ. ಅವರನ್ನು ಕೂಡ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಜಾಗೃತಿ ಟ್ರಸ್ಟ್ ವಲಯ ಅಧ್ಯಕ್ಷರು ನನ್ನ ಆತ್ಮೀಯರು ಶಂಕರಣ್ಣ ದಿನವಳ್ಳಿ ಅವರು, ಒಬ್ಬ ಆಯುರ್ವೇದಿಕ್ ವೈದ್ಯರು ಅಂತ ಹೇಳ್ಬೋದು. ಅವರ ಪುಸ್ತಕದಲ್ಲಿ ಇದೆ, ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ಕೊಟ್ಟವರ ತಂದೆ ಕೂಡ ಮಾಸ್ಟ್ರು, ಅವರ ಅಣ್ಣ ಜಡ್ಜ್ ಆಗಿದ್ದಾರೆ. ಅವ್ರು ಯಾವುದು ಕೆಲಸಕ್ಕೆ ಜಡ್ಜ್ ಎಲ್ಲೂ ಬರಲ್ಲ. ಹಾಗೆ ಇವರು ಎಲ್ಲದಕ್ಕೂ ಜಡ್ಜ್ಮೆಂಟ್ ಕೊಡಲಿಕ್ಕೆ ನಮ್ಮ ಶಂಕರಾನಂದ ನಮ್ಮೊಟ್ಟಿಗೆ ಇರ್ತಾರೆ. ಅವರು ಕೂಡ ಇವತ್ತೊಂದು ಫೋನಲ್ಲಿ ಹೇಳಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಕುಟುಂಬದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಅಬ್ದುಲ್ ರಹಮಾನ್ ಅವರು ನನ್ನ ಆತ್ಮೀಯರು, ಮನಾರ್ ಮಸೀದಿಯ ಅಧ್ಯಕ್ಷರು. ಈ ಉಪವಾಸ ಇದ್ದಾಗ ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರನ್ನು ಕೂಡ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರ ಆತ್ಮೀಯರು ಅವ್ರು ಹೇಳುದು, ನನ್ನ ಒಂದು ಕೆಲಸ ಮುಗಿಯಿತು ನಮ್ದು ಅಂತೇಳಿ. ಅವರ ಹೆಲ್ಪ್ ಲೈನ್, ಜನರಿಗೆ ಹೆಲ್ಪ್ ಮಾಡುವವರು. ಅವರೊಂದು ಯೋಚನೆ ಇತ್ತಂತೆ, ನಾವೊಂದು ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಬೇಕು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ನೀವು ಪೂರೈಸಿದ್ದೀರಾ, ನಿಮಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋಳಿ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾದ ನನ್ನ ಆತ್ಮೀಯರು ಹಿರಿಯರು TH ಅಬ್ಬಾಸ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಅನ್ಸಾರ್ ಇನ್ನೋಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಇವತ್ತಿನ ಪುಸ್ತಕದ ಬಿಡುಗಡೆಯ ರೂವಾರಿಗಳಾದ ಹಂಸಮಲಾರ್ ಮತ್ತೆ ಅನ್ಸರ್ ಇನ್ನೋಳು ಇಬ್ಬರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಪತ್ರಕರ್ತರಿಗೆ ಮತ್ತು ನಿಮ್ಮೆಲ್ಲರಿಗೆ ಸ್ವಾಗತಿಸೋಣ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಪಂಚಾಯತ್ ಸದಸ್ಯರಿಗೆ ಯಾರೆಲ್ಲ ಸದಸ್ಯರು ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. JC ಸಂಸ್ಥೆಯ ಸ್ಥಾಪಕರು ದೂರದ ಬರ್ತಾ ಇದ್ದಾರೆ, ತುಂಬ ಸಂಘ ಸಂಸ್ಥೆಯಲ್ಲಿ ಇದ್ದವರು, ತ್ಯಾಗಂ ಸರ್ ಅವರು, ಮಂಗಳಗಂಗೋತ್ರಿ ಅಧ್ಯಕ್ಷರು ಮತ್ತು ವಾಲಿಬಾಲ್ ಅಸೋಸಿಯೇಷನ್ ಈ ವಲಯದ ಅಧ್ಯಕ್ಷರು, ಒಬ್ಬ ಮಾಸ್ಟರ್ ಅವರು ಕೂಡ ಬಂದರೆ ಅವರು ಕೂಡ ನಾನು ಸ್ವಾಗತಿಸಿ ನನ್ನ ಸ್ವಾಗತವನ್ನು ಅವರ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆಂಬ್ಯುಲೆನ್ಸ್ ಸಂಸ್ಥೆ ಅವರ ತಾಯಿಯ ಹೆಸರಿಗೆ ಮದರ್ ಗ್ರೂಪ್ ಈ ರೀತಿಯ ಒಂದು ಸೇವೆಯನ್ನು ನೀಡಲಿಕ್ಕೆ ಅವರಿಗೆ ಆ ಒಂದು ಚಿಂತನೆ ಬಂದದ್ದು ಅದು ಒಂದು ಆರಂಭ ಮಾತ್ರ.
ಇಂಥ ಒಳ್ಳೆಯ ಕೆಲಸದ ಒಂದು ಚಿಂತನೆ ಯಾವಾಗ ಆರಂಭಗೊಳ್ತದೆ ಮತ್ತು ಕಾರ್ಯಗತವಾಗ್ತದೆ, ಅಲ್ಲಿಂದ ಒಳ್ಳೆತನ ಮುಂದುವರಿಸಿಕೊಂಡು ಹೋಗ್ತದೆ. ಅದು ಒಂದು ಹನಿ ಕಡಲಲ್ಲಿ 1 ಡ್ರಾಪ್ ಆಫ್ ವಾಟರ್, ಅದು ತೆಗೆದ್ರು ಬಿದ್ದರೂ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಕಡಲೆ. ಆದರೆ ಒಂದು ಡ್ರಾಪ್ ತೆಗೆದ್ರು ಕಡಲಿಗೆ 1 ಡ್ರಾಪ್ ಕಮ್ಮಿ ಆಗ್ತದೆ ಯಾವಾಗಲೂ. ನಮಗೆ ಭಾವಿಸ್ಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ವಿ ನೋ ದ್ಯಾಟ್ 1 ಡ್ರಾಪ್ ಆಫ್ ವಾಟರ್ ಈಸ್ ಮಿಸ್ಸಿಂಗ್ ಆರ್ ಎಂಪ್ಟಿ ಫ್ರಮ್ ದ ಓಷನ್ ಆ್ಯಂಡ್ ಇಟ್ ಈಸ್ ಓನ್ಲಿ ಕಂಪ್ಲೀಟ್ ವೆನ್ ಇಟ್ ಈಸ್ ಆ್ಯಡೆಡ್ ಟು ದ ಓಷನ್. ಸೊ ಇದೊಂದು ಚಿಕ್ಕ ಕೆಲಸ, ಮಹತ್ವದ ಕೆಲಸ. ಇದರಿಂದ ಪ್ರೇರಿತವಾಗಿ ನಾವೆಲ್ಲರೂ ಆ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಆಂಬ್ಯುಲೆನ್ಸ್ ಸರ್ವಿಸ್ ಅಗತ್ಯದ ಸೇವೆಗಳಲ್ಲಿ ಒಂದು. ನಾನು ಕಳೆದ 10 ವರ್ಷದಿಂದ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಆಂಬ್ಯುಲೆನ್ಸ್ ಕೊರತೆ ಇರುವಾಗ ರೋಗಿಗಳು ಪಡುವಂಥ ಕಷ್ಟ ನನಗೆ ಚೆನ್ನಾಗಿ ಗೊತ್ತುಂಟು. ಕೋವಿಡ್ ಸಮಯದಲ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ ಮತ್ತು ವೈದ್ಯರ ಸೇವೆ ಕೊರತೆ ಇದ್ದದ್ದು ನಮಗೆಲ್ಲರಿಗೂ ಗೊತ್ತುಂಟು. ಆ ಕೊರತೆಯಿಂದ ಕೋವಿಡ್ ಕಾರಣ ಮಾತ್ರ ಆ ವೈದ್ಯಕೀಯ ಸೇವೆ, ನೆರವು ಹಾಗೂ ಇಂಥ ಅಗತ್ಯದ ಸೇವೆ ಇಲ್ಲದೆ ಮರಣ ಹೊಂದಿದವರ ಸಂಖ್ಯೆ ತುಂಬ ಜಾಸ್ತಿ. ಆದ್ದರಿಂದ ನಮ್ಮ ಸಮಾಜಕ್ಕೆ ಇಂಥ ಒಂದು ಕೊಡುಗೆ ಮಹತ್ತರವಾದದ್ದು. ವಲೇರಿಯಾ, ನಿಮ್ಮವರಿಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬಕ್ಕೆ ನಾನು ಬೇಡ್ತೇನೆ. ಒಂದು ಇನ್ಸಿಡೆಂಟ್ ಹೇಳಬೇಕಾದ್ರೆ, ನಾನು ತುಂಬ ಆಸ್ಪತ್ರೆಯಲ್ಲಿದ್ದೆ. ಒಂದು ರಾತ್ರಿ ಎಮರ್ಜೆನ್ಸಿ ಪೇಷಂಟ್ ಬಂದರು. ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದವರನ್ನು ಅಲ್ಲಿ ಬಂದರು. 12 o'clock ನೈಟ್ ಆಯಿತು. ನಮ್ಮ ಆಂಬ್ಯುಲೆನ್ಸ್ ಇಲ್ಲ ಆಸ್ಪತ್ರೆಯಲ್ಲಿ, ಇನ್ನೊಂದು ಪೇಷಂಟಿಗೆ ಹೋಗಿದೆ. ಈ ಪೇಷಂಟ್ ಕ್ರಿಟಿಕಲ್ ಇದ್ದಾರೆ, ನಾವು ಶಿಫ್ಟ್ ಮಾಡಲಿಕ್ಕೆ ಬೇಕು ಬೇರೆ ಆಸ್ಪತ್ರೆಗೆ, ಕಂಕನಾಡಿಗೆ, ಬಿಕಾಸ್ ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ. ಅಲ್ಲಿ ಡ್ರೈವರ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ. ಇನ್ನೊಂದು ಓಲ್ಡ್ ಆಂಬ್ಯುಲೆನ್ಸ್ ನಾನು ಮತ್ತು ಡಾಕ್ಟರ್ ಕಿರಣ್ ಶೆಟ್ಟಿ ಅವರು ಡ್ರೈವ್ ಮಾಡಿ ರಾತ್ರಿ 1 ಗಂಟೆಗೆ ಆ ಪೇಷಂಟನ್ನು ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು. ಅದು 12 o'clock ನೈಟ್. ಅಂದರೆ ಆ ದಿನ ನಂಗೆ ಗೊತ್ತಾಯಿತು ಇಂಥ ಸೇವೆ ಎಷ್ಟು ಅಗತ್ಯ. ಆಂಬ್ಯುಲೆನ್ಸ್ ಮಾತ್ರ ಅಲ್ಲ, ಆಂಬ್ಯುಲೆನ್ಸ್ಗೆ ಡ್ರೈವ್ ಮಾಡೋ ಚಾಲಕರು ಕೂಡ, ಅವರನ್ನು ಕೂಡ ನಾವು ನೆನಪಿನಲ್ಲಿ ತಗೊಳ್ಬೇಕು. ಅವರ ಸೇವೆ ನೋಡಿ ಅವರಿಗೆ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಮೊನ್ನೆ. ಅವ್ರು ನನಗೆ ಹೇಳ್ತಾ ಇದ್ರು ಹೇಗೆ ಅವರು ತುಂಬ ಅಪಘಾತದಿಂದ ಅವರೇ ಸ್ವತಃ ಎಷ್ಟು ಒಂದು ಅಪಘಾತ ಆಯಿತು, ಅವರಿಗೆ ಚಿಕ್ಕ ಪುಟ್ಟ ದೊಡ್ಡ ಗಾಯ ಆಗಿದೆ, ದೇವರು ರಕ್ಷಿಸಿದ್ದಾರೆ. ಯಾಕೆಂದರೆ ಅವರು ತುಂಬ ಮಂದಿಯನ್ನು ರಕ್ಷಿಸಿದ್ದಾರೆ. ಅದು ನಮಗೆ ಸಿಗುವಂಥ ದೇವರ ಆಶೀರ್ವಾದ. ಇಂಥ ಆಶೀರ್ವಾದ ನಿಮಗೆ ಖಂಡಿತ ಸಿಗ್ತದೆ ಅಂತ ನಾನು ಖಂಡಿತವಾಗಿ ನನಗೆ ಗೊತ್ತುಂಟು, ಸಿಗಲಿ ಅಂತ ಆಶಿಸುತ್ತಾ ಎಲ್ಲ ಈ ಗಣ್ಯ ವ್ಯಕ್ತಿಗಳಿಗೆ ನಿಮ್ಮ ಕೊಡುಗೆಗಳಿಗೆ ಸಮಾಜಕ್ಕೆ ಇರಲಿ ಅಂತ ನಾನು ಕೇಳುತ್ತಾ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಮೂಲ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂತಹ ಫಾದರ್ ರೋಷನ್ ಕಾಸ್ತ ಅವರಿಗೆ ಧನ್ಯವಾದಗಳು. ಅರುಣ್ ಅವರು ಆಂಬ್ಯುಲೆನ್ಸ್ ಚಾಲಕರು, ಅವರ ಬಗ್ಗೆ ಉಲ್ಲೇಖಿಸಿದರು. ಒಂದು ಆಶ್ರಮವನ್ನು ಮಾಡಿದ್ರು ಅರುಣ್ ಅವರು ಹಸೇಗೋಳಿಯಲ್ಲಿ, ಆದರೆ ತುಂಬ ಮುಂದೆ ಹೋಗಲಿಲ್ಲ. ಈಗ ಮತ್ತೆ ಚಾಲಕರಾಗಿದ್ದಾರೆ. ಈಗ ಪಜೀರ್ ಚರ್ಚಿನ ಧರ್ಮಗುರು ಅವರ ಆಶೀರ್ವಚನ ನೀಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅವರ ಜೊತೆ ಊರಿನಲ್ಲಿರುವಂತಹ ಎಲ್ಲ ಚಾಲಕರ ಮೊಬೈಲ್ ಸಂಖ್ಯೆಗಳು ಇವರಲ್ಲಿ ಇರ್ತದೆ. ತುರ್ತು ಸಂದರ್ಭದಲ್ಲಿ ಯಾವುದೇ ಚಾಲಕರನ್ನು ಬಳಸುವಂತಹ ಅವಕಾಶ ಇದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಭರವಸೆಯೂ ಸರ್ವೇಶ್ವರನಲ್ಲಿರಲಿ. ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರಿಯರೇ, ಸರ್ವಶಕ್ತರಾದ ದೇವರು ನಮ್ಮ ಬದುಕಿನ ತೃಪ್ತಿಗಾಗಿ ಅನೇಕ ವರಗಳನ್ನು ದಯಪಾಲಿಸಿದ್ದಾರೆ. ಇಂದು ನಮ್ಮ ಬದುಕಿನ ಸಮೃದ್ಧಿಗೆ ಹಾಗೂ ಅನಾರೋಗ್ಯದಲ್ಲಿದ್ದವರನ್ನು ಕಾಪಾಡಲು, ಹಾಗೆ ಅವರನ್ನು ಸುರಕ್ಷಿತವಾಗಿ ಸಂಚರಿಸಲು ಉಪಯೋಗಕ್ಕೆ ಒದಗಿಸಿರುವ ಈ ವಾಹನ ಆಂಬ್ಯುಲೆನ್ಸ್ ಅನ್ನು ತಮ್ಮ ಕರಗಳಿಂದ ಆಶೀರ್ವದಿಸಲಿ ಎಂದು ಭಿನ್ನಹಿಸೋಣ. ಇದರ ಸುರಕ್ಷತೆಗಾಗಿ ತಮ್ಮ ದೂತರನ್ನು ಕಳುಹಿಸಿ ಇದರಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರನ್ನು ಸಂರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಸಂತ ಯೋಹನ್ನರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಶಿಷ್ಯರಿಗೆ, ನೀವು ಹೃದಯಗಳಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆ ಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ. ನಾನು ಹೋಗಿ ನಿಮಗೆ ಸ್ಥಳ ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೂ ನೀವಿರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವೂ ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ,
ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು. ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರಿಗೆ ಮಹಿಮೆಯಾಗಲಿ. ನಮ್ಮ ಭಿನ್ನಗಳನ್ನು ದೇವರ ಮುಂದಿಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮೇಲೆ ನಂಬಿಕೆ ಇಡುವವರನ್ನು ಅವರು ಎಂದಿಗೂ ಕೈಬಿಡರು. ಅವರ ಅಭಯ ಹಸ್ತದಿಂದ ಈ ವಾಹನವನ್ನು ಆಶೀರ್ವದಿಸಿ ಇದರಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರನ್ನು ಸುರಕ್ಷಿತವಾಗಿ ಕಾಪಾಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಹೇಳೋಣ. ನಮ್ಮ ಬದುಕಿನ ಸಂತೃಪ್ತಿ ಮತ್ತು ಸಮೃದ್ಧಿಗೆ ರೋಗಿಗಳನ್ನು ಸುರಕ್ಷಿತವಾಗಿ ಸಾಗಿಸಲು ಈ ವಾಹನವನ್ನು ನೀಡಿರುವ ನೀವು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಬೇಕೆಂದು ಓ ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ವಾಹನವನ್ನು, ಆಂಬ್ಯುಲೆನ್ಸ್ ಅನ್ನು ನಾವೆಲ್ಲರೂ ಎಚ್ಚರಿಕೆಯಿಂದ ಬಳಸಿ ಎಲ್ಲ ಅಪಘಾತ ಮತ್ತು ಕೆಡುಕುಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮನ್ನು ಕಾಪಾಡಬೇಕೆಂದು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಇಡೀ ಪ್ರಯಾಣದ ವೇಳೆಯಲ್ಲಿ ನಿಮ್ಮ ದೂತರನ್ನು ಕಳುಹಿಸಿ ನಮಗೆ ಮಾರ್ಗದರ್ಶನ ಮತ್ತು ಸದಾ ಜಾಗೃತ ಭಾವವನ್ನು ನೀಡಬೇಕೆಂದು ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಶೀರ್ವಚನ. ಸರ್ವಶಕ್ತರಾದ ನಿತ್ಯ ದೇವರೇ, ನಮ್ಮೆಲ್ಲರ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಬದುಕಿನ ಸಮೃದ್ಧಿಗಾಗಿ ಹಾಗೂ ರೋಗಿಗಳಿಗೆ ಉತ್ತಮ ಆರೋಗ್ಯ ನೀಡುವಂತೆ ಅವರನ್ನು ಸುರಕ್ಷಿತವಾಗಿ ಸಾಗಿಸಲು ತಾವೇ ಒದಗಿಸಿರುವ ಈ ವಾಹನ ಆಂಬ್ಯುಲೆನ್ಸ್ ಅನ್ನು ಆಶೀರ್ವದಿಸಿರಿ. ಈ ವಾಹನದಲ್ಲಿ ಸಂಚರಿಸುವ ಪ್ರತಿಯೊಬ್ಬರನ್ನು ಸುರಕ್ಷಿತವಾಗಿ ಕಾಪಾಡಲು ನಿಮ್ಮ ದೂತರನ್ನು ಕಳುಹಿಸಿರಿ. ಈ ವಾಹನವನ್ನು ನಡೆಸುವವರು ಸದಾ ಜಾಗೃತರಾಗಿದ್ದು ಕಾನೂನು ಪಾಲನೆಯಲ್ಲಿ ಶ್ರದ್ಧೆ ವಹಿಸಿ ಇದರ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸುವಂತೆ ಮಾಡಿರಿ. ಯಾದ ಯಾತ್ರೆಯಲ್ಲಿರುವ ನಮ್ಮೆಲ್ಲರನ್ನು ಹರಸಿ ಎಲ್ಲ ಅಪಾಯಗಳಿಂದ ಪಾರು ಮಾಡಿರಿ. ಈ ಪಯಣ ಮುಗಿದ ನಂತರ ಒಂದು ದಿನ ನಾವೆಲ್ಲರೂ ಮೋಕ್ಷಾನಂದವನ್ನು ಪಡೆಯುವಂತೆ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಯೇಸು ನಮಗೆ ಮಾರ್ಗವು, ನಮ್ಮ ದಾರಿಗೆ ದೀಪವೂ ಆಗಲೆಂದು ಪ್ರಾರ್ಥಿಸುತ್ತಾ ಪ್ರಭುವಿನೊಂದಿಗೆ ಸೇರಿ ಪಿತ ದೇವರಲ್ಲಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಆಶೀರ್ವಚನ. ಪ್ರಭು ಕ್ರಿಸ್ತರು ನಿಮ್ಮೊಡನಿರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು, ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು, ನಿಮಗೆ ದಾರಿ ತೋರಲು, ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು, ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲವು ಕಾಪಾಡಲಿ. ಆಮೆನ್. ಸೌಮ್ಯಾದೇನ್ ವಾಸುಯಾ ಥೋಬೋರೋ, ಸೌಮ್ಯಾದೇನ್ ವಾಸುಯಾ ಥೋಬೋರೋ, ಸೌಮ್ಯಾದೇನ್ ವಾಸುಯಾ ಥೋಬೋರೋ, ಮೊಗಾ ಪರಿಮಿತ ಸೋಖೋರೋ, Inbastolo sumia sarvai kali, vakantolo maima sansakali, rasnato sarvaniya sumsari, rayama sarvanso sudankali, sumya din vasuya to boro,
Sumyadin vasuya toboro, Sumyadin vasuya toboro, Moga poremita sokoro, Mogal putra sove, Ogwar Maria Shivadi Amka, Begin kursa cekuruan, Nirung kam cedwa, Ujas penantle, Papa ceputa cen pumetat macanavi, Amen. ಈಗ ಮುಂದಿನ ಆರೋಗ್ಯ ಮಾಹಿತಿಗಾಗಿ 5 ನಿಮಿಷದ ಮಟ್ಟಿಗೆ ಡಾಕ್ಟರ್ ಮುರಳಿ ಅಂದ್ರೆ ಅಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಏನು ವರ್ಲ್ಡ್ ಹೆಲ್ತ್ ಅಸೋಸಿಯೇಷನ್ ಆರ್ಗನೈಸೇಷನ್ ಹೇಳ್ತದೆ. ಅಂದ್ರೆ ರೋಗವಿಲ್ಲದವನೇ ಆರೋಗ್ಯವಂತ ಅಂತೇಳಿ. ಆದ್ರೆ ಈಗಿನ ಕಾಲದಲ್ಲಿ ರೋಗ ಇಲ್ಲದವನನ್ನು ನಾವು ದುರ್ಬೀನ ಹಾಕಿ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಏನಾದ್ರೂ ಒಂದು ರೋಗ ಇರ್ತದೆ. ಅದು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಖಿನ್ನತೆ ಇರ್ಬೋದು, ಅಥವಾ ಇನ್ನಾವುದೇ ರೋಗ ಇರ್ಬೋದು. ಸೊ ಆರೋಗ್ಯವಂತ ಮನುಷ್ಯ ಇವತ್ತು ನಮಗೆ ಜಗತ್ತಿನಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಆರೋಗ್ಯದ ಡೆಫಿನಿಷನ್ ಅನ್ನು ಚೇಂಜ್ ಮಾಡಿತ್ತು. ಅಂದ್ರೆ ಹೆಲ್ತ್ ಈಸ್ ಎಂಥೂಸಿಯಾಸಮ್ ಟು ವರ್ಕ್. ಅಂದ್ರೆ ನಮಗೆ ಜೀವನದ ಉತ್ಸಾಹ ಇದ್ರೆ ರೋಗ ಇದ್ರೂ ಸಹ ಜೀವನವೂ ಸಹ ಇದ್ರೆ ನಾವು ಆರೋಗ್ಯವಂತರು ಅಂತ ಹೇಳಿ. ಅಂದ್ರೆ ನಿಮಗೆ ಡಯಾಬಿಟಿಸ್ ಇದ್ರೂ ಸಹ, ಹೈಪರ್ ಟೆನ್ಷನ್ ಇದ್ರೂ ಸಹ ನೀವು ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅಂತೇಳಿ ಆದ್ರೆ ನೀವು ಆರೋಗ್ಯವಂತರು ಅಂತೇಳಿ. ಸೊ ಆ ಕಾರಣದಿಂದ ನಾವೆಲ್ಲ ಆ ದೃಷ್ಟಿನಲ್ಲಿ ಆರೋಗ್ಯವಂತರಾಗ್ಲಿಕ್ಕೆ ಪ್ರಯತ್ನ ಪಡೋಣ. ಇವತ್ತು ಒಂದು ಸಮಾಜದ ಆರೋಗ್ಯನೂ ಬೇಕು, ನಮ್ಮ ವೈಯಕ್ತಿಕ ಆರೋಗ್ಯನೂ ಬೇಕು. ನಮ್ಮ ವೈಯಕ್ತಿಕ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು. ಯಾರೋ ನೀವು ಡಾಕ್ಟರ್ ಮದ್ದು ಬರೆದು ಕೊಡ್ತಾರೆ, ಅದನ್ನು ತಿಂದು ನೀವು 100 ವರ್ಷ ಬದುಕ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ನಿಮ್ಗೆ ಭ್ರಮೆ. ಆರೋಗ್ಯ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ, ಆಸ್ಪತ್ರೆಗಳಲ್ಲಿ ಸಿಗುವುದಿಲ್ಲ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು. ನೀವು ತಿನ್ನುವ ಆಹಾರ, ನೀವು ಕುಡಿಯುವ ನೀರು, ನೀವು ಸೇವಿಸುವಂತಹ ಗಾಳಿ ಎಲ್ಲವೂ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರಬೇಕು. ಇಲ್ಲದಿದ್ರೆ ನಾವು ತಿಂದ ಆಹಾರವೇ ವಿಷವಾಗಲಿಕ್ಕೆ ಸಾಧ್ಯವಿದೆ. ಸೊ ನಮ್ಮ ಜೀವನ ಶೈಲಿಯನ್ನ, ಒತ್ತಡದ ಜೀವನ ಶೈಲಿಯನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯಪೂರ್ಣವಾದಂತಹ ಸಮತೋಲಿತ ಆಹಾರವನ್ನು ಸೇವಿಸಿಕೊಂಡು ದೈಹಿಕ ಪರಿಶ್ರಮ ಇರುವಂತಹ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಸೊ ಈ ಆರೋಗ್ಯವನ್ನ, ನಮ್ಮ ಆರೋಗ್ಯದ ಗುಟ್ಟು ಮತ್ತು ಜುಟ್ಟು ನಮ್ಮ ಕೈನಲ್ಲೇ ಇದೆ. ನಿಮಗೆ ಇನ್ನೊಬ್ರು ನಿಮ್ಮ ಆರೋಗ್ಯವನ್ನು ಕಾಪಾಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನಿಮ್ಮ ಭ್ರಮೆ. ಆ ಭ್ರಮೆಯಿಂದ ನೀವು ಹೊರಗೆ ಬರಬೇಕು. ಮತ್ತೆ ನೀವು ನಮ್ಮ ಮನೆ ಪಕ್ಕದಲ್ಲಿ 10 ಆಸ್ಪತ್ರೆ ಇದೆ, ನಾನು ಆರೋಗ್ಯವಂತನಾಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪು. ಇನ್ನು ಇದು ನಮ್ಮ ವೈಯಕ್ತಿಕ ಆರೋಗ್ಯ. ಇನ್ನು ಸಮಾಜದ ಆರೋಗ್ಯ ಅಂದ್ರೆ ಇಲ್ಲಿ ನನಗೆ ಬಂದಾಗ ಒಂದು ಮಿನಿ ಭಾರತದ ದರ್ಶನ ಆಯಿತು. ಕ್ರೈಸ್ತ ಬಾಂಧವರಿದ್ದಾರೆ, ಮುಸ್ಲಿಂ ಬಾಂಧವರಿದ್ದಾರೆ, ಈಗ ತಾನೇ ಇಫ್ತಾರ್ ಪಾರ್ಟಿ ಆಗ್ಲಿಕ್ಕಿದೆ, ಹಿಂದೂ ಬಾಂಧವರಿದ್ದಾರೆ. ನಾವೆಲ್ಲ ಒಂದು ಸಮಾಜದಲ್ಲಿ ಒಟ್ಟಿಗೆ ಬದುಕುವುದು. ಸಮಾಜದ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಸರಿಯದ್ದು ಏನು ಪ್ರಯೋಜನ? ಸೊ ಸಮಾಜದ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಖಂಡಿತವಾಗಿ 100 ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ. ಈ ಸಮಾಜದ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಬಹುಶಃ ರುಪಿನ್ ಲೂಯಿಸ್ ಅವರ ಆ ತಾಯಿ ಅಂದ್ರೆ ಮಮತೆಯ ಪ್ರತಿರೂಪ, ದೇವರ ನೆಕ್ಸ್ಟ್ ಥಿಂಗ್ ಅಂದ್ರೆ ತಾಯಿನೇ. ಆ ತಾಯಿಯ ನೆನಪಲ್ಲಿ ಒಂದು ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ. ಸಮಾಜದ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಅನ್ನ ಅವರ ಕುಟುಂಬದವರು ಮಾಡಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ಆದಾಗ ನಮಗೆ ವೈದ್ಯರುಗಳಿಗೆ, ನಮ್ಮ ಹತ್ರ ಎಷ್ಟೋ ಪೇಷಂಟ್ಗಳು ಬರ್ತಾರೆ, ಫಸ್ಟ್ 1 hour ಇಸ್ ವೆರಿ ಕ್ರೂಷಿಯಲ್. ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೇವೆ. ಆಕ್ಸಿಡೆಂಟ್ ಆದ ಕೂಡಲೇ ರೋಗಿಯನ್ನ ಆಸ್ಪತ್ರೆಗೆ ತಲುಪಿಸಬೇಕು, ಶಿಫ್ಟ್ ಮಾಡಬೇಕು. ಆ 1 hour ಅಲ್ಲಿ ನಾವು ರೋಗಿಯ ಜೀವ ಉಳಿಸಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ, ಇಂಥ ಪ್ರದೇಶಗಳಲ್ಲಿ ಆಂಬ್ಯುಲೆನ್ಸ್ ಇದ್ರೆ ತಕ್ಷಣವೇ ನಮಗೆ ಇಲ್ಲೇನೋ ಪಕ್ಕದಲ್ಲಿ ಫಾದರ್ ಮುಲ್ಲಸ್ ಇದೆ, KS ಹೆಗ್ಡೆ ಇದೆ, ಏನಪ್ಪೋ ಇದೆ, ಎಲ್ಲ ಆಸ್ಪತ್ರೆಗಳು ಇದೆ, ಹಾಗೆಂತೇಳಿ ಎಲ್ಲ ಕಡೆಗಳಲ್ಲಿ ಇರುವುದಿಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಹಳ್ಳಿ ಪ್ರದೇಶಗಳಿಂದ ರೋಗಿಗಳನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಿಕ್ಕೆ, ಜೀವ ಉಳಿಸುವ ಕೆಲಸವನ್ನ ಲೂಯಿಸ್ ಕುಟುಂಬದವರು ಮಾಡ್ತಾ ಇದ್ದಾರೆ. ನಾನು ಒಬ್ಬ ವೈದ್ಯನಾಗಿ ನಿಮ್ಮ ಸಮಾಜದ ಕಳಕಳಿಯನ್ನ ಮೆಚ್ಚುತ್ತೇನೆ, ಅಭಿನಂದಿಸುತ್ತೇನೆ. ಹಾಗೆ ಈ ಊರಿನ ಎಲ್ಲ ಜನರು ಸೇರ್ಕೊಂಡು, ಈಗ ತಾನೇ ಹೇಳಿದ್ರು ಒಬ್ರು ಡ್ರೈವರ್ ಅಲ್ಲ, ಎಲ್ಲರೂ ಡ್ರೈವರ್ಗಳ ನಂಬರ್ ಇದೆ. ಅಗತ್ಯ ಬಿದ್ದಾಗ ಎಲ್ಲರೂ ಬಂದು ಸಮಾಜದ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ, ನಾವು ವೈದ್ಯರು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನೀವೆಲ್ಲ ಸೇರಿ ಊರಿನ ಆರೋಗ್ಯವನ್ನ, ಗ್ರಾಮದ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಮ್ಮ ದೇಶದ ಆರೋಗ್ಯನೂ ಹೆಚ್ಚಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಿನಿ ಭಾರತ ದರ್ಶನ ಆಗಿದೆ. ನಾವೆಲ್ಲ ಒಟ್ಟು ಸೇರಿ ಸಹೋದರತ್ವ, ಭಾತೃತ್ವ ಮಾಡಿದ್ರೆ, ಆ ಭಾವನೆ ನಮಗೆಲ್ಲ ಬಂದ್ರೆ ಖಂಡಿತವಾಗಿಯೂ ನಮ್ಮ ದೇಶ ಆರೋಗ್ಯಪೂರ್ಣವಾಗಿ ಆಗಿರ್ತದೆ. ಕೊನೆಯದಾಗಿ ಇಫ್ತಾರ್ ಬಗ್ಗೆ 2 ಮಾತು. ಇಫ್ತಾರ್ ಉಪವಾಸ ಬಿಡುವ ಸಂದರ್ಭ, ಒಬ್ಬ ವೈದ್ಯನಾಗಿ ನೀವೆಲ್ಲ ಹೆಚ್ಚಿನವರು ಉಪವಾಸ ಮಾಡ್ತೇವೆ, ನಾವು ಸಹ ಮಾಡಬೇಕು. ವಾರದಲ್ಲಿ 1 ದಿವಸ, ಅಟ್ಲೀಸ್ಟ್ ತಿಂಗಳಲ್ಲಿ 1 ದಿವಸ ಆದರೂ ಮಾಡ್ತೇವೆ. ನಾವು ಹಿಂದೂಗಳು ಸಂಕಷ್ಟಿ ದಿವಸ 1 ದಿವಸ ಉಪವಾಸ ಮಾಡ್ತೇವೆ. ಮುಸಲ್ಮಾನ್ ಬಾಂಧವರು ರಂಜಾನ್ ಸಮಯದಲ್ಲಿ ಮಾಡ್ತಾರೆ. ನಿಜವಾಗಿ ಸಹ ನಮ್ಮ ದೇಹದಲ್ಲಿ ನಮಗೆ ಅಗತ್ಯಕ್ಕಿಂತ ಜಾಸ್ತಿ ಕ್ಯಾಲೋರಿ ಇದೆ.
ಗ್ಲೂಕೋಸು ಕ್ಯಾಲರಿ ರೂಪದಲ್ಲಿ ಶೇಖರಣೆ ಆಗಿರ್ತದೆ. ನಾವು ಉಪವಾಸ ಮಾಡೋದ್ರಿಂದ ರಿಸರ್ವ್ ಎನರ್ಜಿ ಅದನ್ನು ಬಳಸಿಕೊಂಡು ನಮಗೆ ದೇಹಕ್ಕೆ ಅಗತ್ಯವಿಲ್ಲದ ಕ್ಯಾಲರಿಗಳನ್ನು ವಿಸರ್ಜಿಸ್ತದೆ. ಈ ಹಿನ್ನೆಲೆಯಲ್ಲಿ ಫಾಸ್ಟಿಂಗ್ ಈಸ್ ವೆರಿ ಎಸೆನ್ಷಿಯಲ್. ಪ್ರತಿಯೊಬ್ಬ ಮನುಷ್ಯನು ವಾರಕ್ಕೆ ಒಮ್ಮೆ ಆದರೂ ಫಾಸ್ಟಿಂಗ್ ಮಾಡಬೇಕು. ಗಾಂಧೀಜಿಯವರು 21 ದಿವಸ ಮಾಡಿದ್ರು, ನಾವೆಲ್ಲ ಮಾಡಬೇಕು. ಹಾಗೆ ಮಾಡಿದರೆ ನಮ್ಮ ಆರೋಗ್ಯ ಖಂಡಿತವಾಗಿ ವೃದ್ಧಿ ಆಗ್ತದೆ. ಆದರೆ ಇಂತಹ ಇಫ್ತಾರ್ ಸಂದರ್ಭಗಳಲ್ಲಿ ನೀವು ಉಪವಾಸ ಬಿಡುವ ಸಂದರ್ಭದಲ್ಲಿ ಸ್ವಲ್ಪ ಹೆಲ್ದಿ ಇರುವಂತಹ ಆಹಾರವನ್ನು ಸೇವಿಸಬೇಕು. ಕರಿದ ಪದಾರ್ಥಗಳನ್ನು ದಯವಿಟ್ಟು ತಿನ್ನಬೇಡಿ. ಈಗ ಸಮೋಸ ಇರ್ತದೆ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿಂದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲಿ ಕ್ಯಾಲೋರಿ ಜಾಸ್ತಿ ಇರ್ತದೆ, ಮತ್ತಷ್ಟು BP, ಶುಗರ್ಗಳು ಮತ್ತಂಥ ರೋಗಗಳು ಬರ್ತದೆ. ಜಾಸ್ತಿ ನೀರಿನ ಅಂಶ ಇವತ್ತಿನ ಹಿನ್ನೆಲೆಯಲ್ಲಿ ಈ ಬೇಸಿಗೆನಲ್ಲಿ ಜಾಸ್ತಿ ನೀರಿನ ಅಂಶ ಇರುವ ಆಹಾರವನ್ನು ನೀವು ತಗೊಳ್ಬೇಕು. ಹಣ್ಣು ಹಂಪಲುಗಳು, ನೀರಿನ ಅಂಶ ಜಾಸ್ತಿ ಇರುವ ಆಹಾರವನ್ನು ಸೇವಿಸಬೇಕು. ಹಾಗೆ ಮಾಡಿದರೆ ಮತ್ತೆ ಡಯಾಬಿಟಿಸ್ ಇರುವವರು ಅಷ್ಟೇ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣಿನ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಜಾಸ್ತಿ ನೀರು ಕುಡಿಬೇಕು. ಈ ಸಂದರ್ಭಗಳಲ್ಲಿ ಕನಿಷ್ಠ ದಿನಕ್ಕೆ ಈ ಸಂದರ್ಭಗಳಲ್ಲಿ 2 ಲೀಟರಿಂದ 3 ಲೀಟರ್ ನೀರು ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಾವೆಲ್ಲ ಒಟ್ಟು ಸೇರಿ ಇವತ್ತು ಇಫ್ತಾರ್ ಕೂಟವನ್ನ ನಾವು ಇವತ್ತು ಸೇರಿ ಈ ಒಂದು ನಮ್ಮ ಏನು ಸಾಮಾಜಿಕ ಸೌಹಾರ್ದತೆ ಮಿನಿ ಭಾರತದ ದರ್ಶನ ಆಗಿದೆ. ಎಲ್ಲ ಒಟ್ಟು ಸೇರಿ ಭಾತೃತ್ವವನ್ನು ಮೆರೆಯೋಣ. ಎಲ್ಲರಿಗೂ ಶುಭವಾಗಲಿ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಇನ್ನು ಅವರು ಕೇಳಲಿಕ್ಕಿಲ್ಲ, ಸಂಬೂಸ ಇಲ್ಲ, ಅವರು ಕುರೆಪಟ್ಟು ಮಾಡಿದ್ರು ಅಂತ ಯಾರು ಹೇಳಲಿಕ್ಕಿಲ್ಲ. ಆಯ್ತಾ, ಅವರೇ ಹೇಳಿದ್ರು ವೈದ್ಯರು ಯಾಕೆ ಹೇಳ್ಬಾರ್ದು ಅಂತ. ಈಗ ಸಮಯದ ಅವಧಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕಾಗಿ ಈಗ KS ಹೆಗ್ಡೆ ಆಸ್ಪತ್ರೆಯ PRO ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವಂತಹ ಹೇಮಂತ್ ಶೆಟ್ಟು 2 ನಿಮಿಷ ಅವರ ಆಸ್ಪತ್ರೆಯಿಂದ ಏನು ಸೇವೆ ಸಿಗ್ತದೆ ಅನ್ನೋದು ಮಾತಾಡ್ತಾರೆ. ಮದರ್ ಗ್ರೂಪ್ನವರು ಈ ಆಂಬುಲೆನ್ಸ್ ಅನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಇದು ಒಳ್ಳೆಯ ವಿಚಾರ. ಗ್ರಾಮೀಣ ಪ್ರದೇಶದಲ್ಲಿ ಆಂಬುಲೆನ್ಸ್ನ ಸೇವೆ ಅಂತ ಹೇಳಿದ್ರೆ ಈಗ ಇಲ್ಲಿ ಏನಾದರೂ ಆಗೋದು ಬೇಡ, ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಮಯದಲ್ಲಿ ಆಂಬುಲೆನ್ಸ್ನವರಿಗೆ ಕರೆದ್ರೂ ಕೂಡ ಇಲ್ಲಿ ರೀಚ್ ಆಗಲಿಕ್ಕೆ ಸಮಯಕ್ಕೆ ಸರಿಯಾಗಿ ಆಗ್ಲಿಕ್ಕಿಲ್ಲ. 108ನವರಿಗೆ ಅವರಿಗೆ ದಾರಿ ಹೇಳ್ತಾ ಇರಬೇಕು, ಅದೆಲ್ಲ ಮ್ಯಾಪ್ ಹಾಕೊಂಡು ಬರುವಂಥದ್ದು ಕಷ್ಟ. ಅಂತ ಸಮಯದಲ್ಲಿ ಊರಿನ ಡ್ರೈವರ್ಗಳೇ ಊರಿನಲ್ಲಿ ಒಂದು ಆಂಬುಲೆನ್ಸ್ ಉಂಟಂತಾದರೆ ಈ ಊರಿನ ಜನರಿಗೆ ಒಳ್ಳೆಯ ಸವಲತ್ತು ಅದನ್ನು ಮಾಡಿಕೊಟ್ಟಂತಹ ಈ ಕುಟುಂಬಕ್ಕೆ ಚಿರನೇಣಿ ಅವರಿಗೆ ನಾವು ಶ್ಲಾಘಿಸ್ತಾ, ಈ ಆಂಬುಲೆನ್ಸಲ್ಲಿ ಬಂದಂತಹ ಬರುವುದು ಬೇಡ ಅಂತ ಸಂದರ್ಭ ಬಂದರೆ ನಮ್ಮ KS ಹೆಗ್ಡೆ ಆಸ್ಪತ್ರೆಯಿಂದ ನಾವು ಯಾವ ರೀತಿಯ ಸಹಕಾರವನ್ನು ಅಂದರೆ ಸೇವೆ ಕೊಡುವುದರಲ್ಲಿ ಸರ್ಕಾರದ ಸವಲತ್ತುಗಳಿರ್ಬೋದು ಅಥವಾ ಬೇರೆ ಯಾವುದೇ ಸವಲತ್ತುಗಳನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧ ಅಂತ ಆನ್ಸರ್ನ ಮುಖಾಂತರ ಹೇಳಿಕೊಂಡು 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸ್ತಾ ನಾನು ಮುಗಿಸ್ತೇನೆ. ಜೈ ಹಿಂದ್. ಹಾಗೆ ಅಂತ ಹೇಳಿದ್ರು, ಲಾಸ್ಟ್ ಕೊನೆಗೆ ಬಂದರು ಆಂಡ್ಮರೆ ಆನೆ ಬರ್ಪೆ ಅಂತ ಬಂದಿದ್ದಾರೆ. ಧನ್ಯವಾದಗಳು. ಈಗ ಯಾನಪೋಯ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ಜಯಾನಂದ್ ಅವರು 2 ಮಾತು. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ತಜೀರಲ್ಲಿ ಆಯೋಜಿಸಿದ್ದಾರೆ. ಕಾರ್ಯಕ್ರಮ ಸಣ್ಣದಾದರೂ ನೋಡ್ಲಿಕ್ಕೆ ಚಂದ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ಧರ್ಮದವರು ಇಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮ ಉದ್ದೇಶ ಕೂಡ ನಮ್ಮ ವೈದ್ಯರುಗಳು, ಅದೇ ರೀತಿ ನಮ್ಮ PRO ಹೇಮಂತ್ ಸರ್ ಕೂಡ ಹೇಳಿದರು. ಅದೇ ನಾವು ಮತ್ತೆ ಏನು ಹೇಳುವಂಥದ್ದಿಲ್ಲ. ಎನಪೋಯದಿಂದ ಎಲ್ಲ ಸಹಕಾರ ನಾವು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ಎನಪೋಯದಲ್ಲಿ ಇರುವಂಥ ಏನೆಲ್ಲ ಸೌಕರ್ಯ, ಏನೆಲ್ಲ ಫೆಸಿಲಿಟಿ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ನಿಮಗೆ ವ್ಯವಸ್ಥಿತವಾಗಿ ಸಮಯಕ್ಕೆ ತಕ್ಕಂತೆ ಸಿಗುವ ಹಾಗೆ ಅದೇ ರೀತಿ ನಮ್ಮಲ್ಲಿರುವ ಆಂಬ್ಯುಲೆನ್ಸ್ ಕೂಡ ನಿಮ್ಮ ಈ ಒಂದು ಪ್ರದೇಶಕ್ಕೆ ಬೇಕಾದಾಗ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಆಡಳಿತ ವರ್ಗಕ್ಕೆ ಒಂದು ಮನವರಿಕೆ ಮಾಡಿ ಸಿಗುವ ಹಾಗೆ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ನಿಮಗೆಲ್ಲ ಅಭಿನಂದನೆಗಳು. ಅನಿಲ್ ಅವರು ಅಲ್ಲಿಂದಲೇ ಶುಭಾಶಯ ಹೇಳಿದ್ದಾರೆ. ಅವರೆಲ್ಲೂ ಮಾತನಾಡುವುದಿಲ್ಲ, ಆದ್ರೆ ಇಲ್ಲಿ ಮಾತಾಡ್ತಾರೆ. ಅದು 2 ನಿಮಿಷ ಮಾತಾಡ್ತಾರೆ ನೋಡಿ. ಈಗಾಗಲೇ ನಮ್ಮ ಡಾಕ್ಟರ್ ಚಾಂತಾರವರು ಒಂದು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರೂ ನಿಜವಾದ ಭಾರತದಲ್ಲಿ ನಾವಿದ್ದೇವೆ, ಇದೊಂದು ಸಂತೋಷ. ನೈಜ ಭಾರತ, ನಮ್ಮಲ್ಲಿ ನೈಜ ಭಾರತೀಯತೆ ಯಾಕೆ ಹೋಗ್ತಾ ಇದೆ? ನಮ್ಮ ಮನಸ್ಸು ಶುದ್ಧ ಇಲ್ಲ. ಮನಸ್ಸು ಶುದ್ಧ ಇಲ್ಲದಿರುವುದರಿಂದ ಬಹುಶಃ ನಮ್ಮ ಮಾರ್ಗ ಸ್ವಚ್ಛ ಇಲ್ಲ, ನಮ್ಮ ಪರಿಸರ ಸ್ವಚ್ಛ ಇಲ್ಲ, ನಮ್ಮ ಗ್ರಾಮ ಸ್ವಚ್ಛ ಇಲ್ಲ. ನಾನೇನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಎಲ್ಲದಕ್ಕೆ ಕಾರಣ ಬಹುಶಃ ನಮಗೆ ಇವತ್ತಿನ ದಿನ ಬಹಳ ಸಂತೋಷ ಏನಂದರೆ ಬಹುಶಃ ರುಫಿನಾ ಅವರು ಒಂದು ವೆಲ್ಲಾಂಕಿನಿ ಮಾತೆಯಾಗಿ, ಬಹುಶಃ ಅವರೀಗ ನಮ್ಮಲ್ಲಿ ಇಲ್ಲ. ವೆಲ್ಲಾಂಕಿನಿ ಅವರು ಆರೋಗ್ಯ ದೇವತೆ. ಬಹುಶಃ ಅವರ ರೂಪದಲ್ಲಿ ಇವತ್ತು ಒಂದು ಸಸ್ಯ. ಯಾಕಂದರೆ ರುಫಿನಾ ಅವರನ್ನು ನನಗೆ 20 ವರ್ಷದಿಂದ ಗೊತ್ತಿದೆ. ಅವರ ಇಡೀ ಕುಟುಂಬ ಈ ಒಂದು ಸಮಾಜಕ್ಕೆ ಅರ್ಪಿಸಿಕೊಂಡಂಥ ಕುಟುಂಬ. ಬಹಳ ಸಂತೋಷ ಆಯಿತು ಇದಕ್ಕೆ ಬರಲಿಕ್ಕೆ ಬಂದಿದ್ದೇನೆ. ಈ ಒಂದು ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ಮತ್ತು ಇದೇ ರೀತಿ ನಾನು ಸ್ವಚ್ಛತೆ ಬಗ್ಗೆ ಎಲ್ಲ ಏನೂ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಕಾರ್ಯಕ್ರಮ ನಿಜವಾದ ಭಾರತದಲ್ಲಿದ್ದೇವೆ. ಈ ಭಾರತವನ್ನು ಮುಂದೆ ಕೊಂಡೊಯ್ಯಲಿಕ್ಕೆ ಬಹಳಷ್ಟು ಪತ್ರಕರ್ತರ ಪ್ರಯತ್ನ. ಇದರ ಹಿಂದೆ ಇರೋರೆಲ್ಲ ಬಹಳ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ, ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಬಹುಶಃ ನಮ್ಮ ದೇಶಕ್ಕೆ ಒಂದು ಏನಾದರೂ
ಮುಂದಕ್ಕೆ ದಾರಿ ತೋರ್ಬೇಕಾದ್ರೆ ನಾವು ಈ ರೀತಿಯ ಕೆಲಸ ಆಗ್ಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಸಂಘಟಿಸಿ ನೀವು ಪ್ರೀತಿಪೂರ್ವಕವಾದ ಅಭಿವಂದನೆಗಳು. ನಾವೆಲ್ಲ ಒಟ್ಟಿಗೆನೇ ಇರುವುದು, ಅದು ಕ್ರೈಸ್ತರ ಕಾರ್ಯಕ್ರಮ ಆಗಲಿ ಮುಸ್ಲಿಮರಾಗಲಿ ಹಿಂದೂಗಳಲ್ಲದೆ ಎಲ್ಲ ನಾವು ಒಟ್ಟಿಗೆನೇ ಇರುವುದು. ಇಲ್ಲಿ ಗಲಾಟೆ ಏನೂ ಆಗುದಿಲ್ಲ, ಎಲ್ಲ ಒಟ್ಟಿಗೆನೇ ಎದ್ದುಕೊಂಡು ಮುಂದುವರಿ. ಅದಕ್ಕಾಗಿ ನಾವು ನಿಮ್ಮನ್ನೆಲ್ಲ ಬರಬೇಕು ಅಂತ ಹೇಳಿದ್ದು. ನಾವು ಮೊನ್ನೆ ಸಹ ಬರ್ಬೇಕಂತ ಹೇಳಿ ಅದಕ್ಕೆ ಇದನ್ನು ಬಿಡುಗಡೆ ಮಾಡಿದವರು ಹಿರಿಯ ಪತ್ರಕರ್ತರು, ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತರು ಗುರುಪ್ಪ ಬಾಳೆಪುಣಿ ಸರ್ ಅವರು ಹಿಂದಿನಿಂದ ಕುತ್ಕೊಂಡು ಕೇಳದಾಗೆ ಮಾಡ್ತಾ ಇದ್ದಾರೆ. ಸೇರಿದಂತ ಎಲ್ಲ ನನ್ನ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರ. ಮಾದರಿ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಸಿಗುವುದು ಬಹಳ ಅಪರೂಪ. ಅಂತ ಒಂದು ಮಾದರಿ ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ ಅನ್ನೋದು ನನಗೆ ಖುಷಿಯ ವಿಷಯ. ಇಂಥ ಕಾರ್ಯಕ್ರಮವು ಹೆಚ್ಚು ಅಲ್ಲಲ್ಲಿ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಆಗಿರುವಂತಹ ತ್ಯಾಗಂ ಹರೇಕಳ ಅವರಿಂದ 2 ಮಾತುಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈಗಾಗಲೇ ಇಫ್ತಾರ್ ಕೂಟಕ್ಕೆ ಮತ್ತು ಈ ಒಂದು ಸೌಹಾರ್ದ ಕೂಟಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಬಂಧುಗಳೇ, ಒಂದು 2 ಮಾತು ಅಂತ ಹೇಳಿದ್ದಾರೆ. ನನಗೆ ಅನಿಸ್ತದೆ ಇದೊಂದು ರೀತಿಯಲ್ಲಿ ಈಗಾಗಲೇ ಮಿನಿ ಭಾರತ ಅಂತ ಹೇಳಿದ್ದಾರೆ. ನಾನು ಹೇಳೋದು ಈ 3 ರೀತಿಯ ಜನಗಳಿರ್ತಾರಂತೆ. ಒಂದೇನಂತಂದ್ರೆ ನಾನಿರುವುದೇ ನನಗಾಗಿ ಅಂತೇಳಿ, ಅವರು ಒಂದು ಜಾತಿ ವರ್ಗ. ನಾನಿರುವುದೇ ನನಗಾಗಿ ಅಂತ ಹೇಳಿದ್ರೆ ಅವ್ರು ಏನಂದ್ರೆ ಅವರಿಗೆ ಮನೆ ಆಗಬೇಕು, ಹೆಂಡತಿ ಆಗಬೇಕು, ಮಕ್ಕಳಾಗಬೇಕು, ಜೀಪ್ ಆಗಬೇಕು, ಕಾರ್ ಆಗಬೇಕು, ಇದನ್ನೇ ಮಾಡಿಕೊಂಡು ಹೋಗ್ತಾರೆ. ಆಯ್ತಲ್ಲ, ಅದೊಂದು ವರ್ಗನೇ ಬೇರೆ. ಮತ್ತೊಂದು ವರ್ಗ ಇರ್ತದೆ ನೀನಿರುವುದೇ ನನಗಾಗಿ ಅಂತೇಳಿ. ಸಮಾಜದಿಂದ ಏನು ಸಿಗುತ್ತೆ, ಹಾಸ್ಪಿಟಲಿಂದ ಏನು ಸಿಗುತ್ತೆ, ಗೌರ್ಮೆಂಟಿಂದ ಏನು ಸಿಗುತ್ತೆ, ಏನೆಲ್ಲ ಎಲ್ಲೆಲ್ಲ ಸಿಗ್ತದೆ ಅಂತ ಹುಡುಕೊಂಡೇ ಇರುವವರು ನೀನಿರುವುದೇ ನನಗಾಗಿ ಅಂತೇಳಿ. ಮತ್ತೊಂದು ರೀತಿಯ ಜನಗಳಿರ್ತಾರೆ ನಾನಿರುವುದೇ ನಿಮಗಾಗಿ ಅಂತೇಳಿ. ಅದು ಈ ಒಂದು ನಮ್ಮ ವೆಲರಿಯನ್ ಕುಟುಂಬ, ಅದಕ್ಕೆ ನಾನು ಸೂಚಕವಾಗಿ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ನಾನಿರುವುದೇ ನಿಮಗಾಗಿ ಅಂತೇಳಿ. ಅವರು ಈಗ ಮಾತ್ರ ಅಲ್ಲ, ನಾನು ಅವರ ಅಮ್ಮ ಪಂಚಾಯತ್ ಸದಸ್ಯರಾಗಿರುವಾಗಲೇ ನೋಡಿದ್ದೇನೆ ನಾನು. ಅವರ ಕುಟುಂಬಸ್ಥರು ಬಹಳ ಸಮಾಜಕ್ಕೆ ಪೂರಕವಾದಂತಹ ಅದೆಷ್ಟೋ ಕೆಲಸಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದೇವರು ಅವರ ಆರೋಗ್ಯವನ್ನು ನೀಡಲಿ, ಈ ಒಂದು ಸೇವೆ ಉತ್ತಮ ಜನಸ್ನೇಹಿಯಾಗಿ ಆಗಲಿ ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ, ನನ್ನದೊಂದು ವಿನಂತಿ ಏನಂತ ಹೇಳಿದ್ರೆ, ಆರ್ಥಿಕವಾಗಿ ತುಂಬಾ ಹಿಂದುಳಿದವರಿಗೆ ಫ್ರೀಯಾಗಿ ಕೊಡುವುದು, ಮತ್ತೆ ಹಣ ಇದ್ದವರಿಗೆ ನೀವೇನು ಫ್ರೀಯಾಗಿ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ. ಈ ಸಂದರ್ಭದಲ್ಲಿ ಅವರಿಗೆ ಸಣ್ಣ ಪುಟ್ಟ ವಾಹನದ ಬಾಡಿಗೆ ಬಾಪ್ತನಾದ್ರೆ ತಗೊಳ್ಬೇಕು ಅಂತೇಳಿ. ಯಾಕಂದ್ರೆ ಫ್ರೀ ಅಂತ ಹೇಳಿದ ಕೂಡಲೇ ಅದಕ್ಕೆ ವ್ಯರ್ಥ ಅಂತೇಳಿ ನನ್ನ ಲೆಕ್ಕದಲ್ಲಿ. ತುಂಬಾ ಎಲ್ಲರೂ ಫ್ರೀ ಆಗಬಾರ್ದು ಸಮಾಜದಲ್ಲಿ. ಫ್ರೀ ಅಂತ ಹೇಳಿದ ಕೂಡಲೇ ಮತ್ತೆ ನಿಮ್ಮನ್ನು ಹಿಂದಿನಿಂದ ಬೈಯುವವರು ಜಾಸ್ತಿ ಇರ್ತಾರೆ ಈ ಸಮಾಜದಲ್ಲಿ. ಹಾಗಾಗಿ ಅಂತ ಕಡು ಬಡವರಿಗೆ ಅದು ಫ್ರೀ ಆಗಿ ಕೊಡೋಣ. ನಿಜವಾಗಿ ಅವರಲ್ಲಿ ಹಣ ಎಲ್ಲ ಇದ್ರೆ ಅಟ್ಲೀಸ್ಟ್ ಅವರ ಹತ್ರ ಸಂಭಾವನೆ ಮುಖಾನ ಸಣ್ಣ ದರವನ್ನು ಇಟ್ಕೊಂಡು ಈ ಒಂದು ಆಂಬುಲೆನ್ಸ್ ಬಹಳ ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತೇಳಿ ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇನ್ನು ಮುಂದಕ್ಕೆ ಶಂಕರಾನಂದನ್ ಇನವಳ್ಳಿಯವರು, ಇವರು ಸಮಸ್ಯೆಗಳಿತ್ತು, ಆದರೆ ಈಗ ಎಲ್ಲ ಸಮಸ್ಯೆಗಳು ಬಗೆಹರಿಸಿದೆ. ಅದರಲ್ಲಿ ಒಂದು ಆಂಬುಲೆನ್ಸ್. ಅದಕ್ಕಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ, ಜನರ ಆರೋಗ್ಯಕ್ಕೆ ಸಹಕಾರವಾಗುವಂಥ ಈ ಆಂಬುಲೆನ್ಸ್ ಸೇವೆಯನ್ನು ನಮ್ಮ ಮದರ್ ಗ್ರೂಪ್ನವರು ಕೊಟ್ಟಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ಈ ವಲೇರಿಯನ್ ಮತ್ತು ಅವರ ತಮ್ಮ ಇಬ್ಬರು ಕ್ರಿಯಾಶೀಲ ವ್ಯಕ್ತಿಗಳು. ನಮ್ಮ ಗ್ರಾಮದ ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳುವುದಕ್ಕೆ ಏನಂದರೆ, ಯಾರ ಮರಣ ಆಗಲಿ, ಯಾರಾದರೂ ಅಪಘಾತವಾಗಲಿ, ಅಲ್ಲಿ ಮುಂದೆ ನಿಂತು ಅವರು ಮಾಡಿದವರು. ಅವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ, ಶುಭವಾಗಲಿ ಎಂದು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಈ ಆಂಬುಲೆನ್ಸಿನ ಉದ್ಘಾಟನೆಯನ್ನು ನೆರವೇರಿಸಿದ ಫಾದರ್ ರೋಷನ್ ಕ್ರಾಸ್ತಾ ಅವರು ತುಂಬಾ ಏನು ಆಂಬುಲೆನ್ಸಿನ ಬಗ್ಗೆ ಅಗತ್ಯತೆ ಬಗ್ಗೆ ಎಲ್ಲ ಇವರ ಹೇಳಿದ್ದಾರೆ. ಇಲ್ಲಿ ಎಲ್ಲರೂ ಡಾಕ್ಟರ್ಸ್ ಅದರ ಬಗ್ಗೆ ಮಾತಾಡಿದರು. ಕೇವಲ ನಮಗೆ ಆಂಬುಲೆನ್ಸ್ ಅಂತ ಹೇಳುವಾಗ ನಮಗೆ ಸ್ವಲ್ಪ ಸಸಾರ ಕಾಣುತ್ತೆ. ಆ ಆಂಬುಲೆನ್ಸ್ ಉಪಯೋಗ ನಮಗೆ ಬೇಕಾಗುವಾಗ ಮಾತ್ರ ಅದರ ನಿಜ ಅರ್ಥ ಗೊತ್ತಾಗೋದು. ಇಲ್ಲಾಂದ್ರೆ ನಾವು ಆಂಬುಲೆನ್ಸ್ ಡ್ರೈವರ್ ಆಗಲಿ, ಆಂಬುಲೆನ್ಸ್ ಓನರ್ಗಳಿಗಾಗಲಿ ನಾವು ಒಂಥರ ಮಾತಾಡುವಂಥದ್ದು ನೋಡುವಂಥದ್ದು ಇರ್ತದೆ. ಆದರೆ ಅವರು ಮಾಡುವಂಥ ಸೇವೆ ನಮಗೆ ನಿಜವಾಗಿ ಒಳ್ಳೆ ರೀತಿಯಲ್ಲಿ ನೋಡಿದರೆ ನಮಗೆ ಅರ್ಥ ಆಗ್ತದೆ ಅವರು ಮಾಡುವಂಥ ಸೇವೆ. ನಾನು ಮತ್ತೆ ಫಿಲಿಕ್ಸ್ ಮುಂಚೆಯವರು ಇಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ವಿ. ಆಂಬುಲೆನ್ಸ್ ಸೇವೆ ಅಂತ ಹೇಳುವಾಗ ಅದು ನಮಗೆ ದೇವರ ಅದು ಅನುಗ್ರಹ ಬೇಕು ಆ ಸೇವೆ ಮಾಡಲಿಕ್ಕೆ. ಆಂಬುಲೆನ್ಸ್ ಸೇವೆ ಆಗಲಿ ಯಾರಿಗೆ ಹುಷಾರಿಲ್ಲ, ಯಾರು ಪೇಷಂಟಿಗೆ ತಗೊಂಡು ಹೋಗ್ಲಿ, ಎಲ್ಲ ಥರದ ರೋಗಿಗಳನ್ನಾಗಲಿ, ಎಲ್ಲ ಆಕ್ಸಿಡೆಂಟ್ ಆಗುವಾಗ ಆವಾಗ ನಾವು ಯಾವುದೇ ಮನುಷ್ಯ ನೋಡೋದಿಲ್ಲ, ಯಾವ ಜಾತಿ ಧರ್ಮ ನೋಡೋದಿಲ್ಲ. ನಾವು ಅವರನ್ನು ತಗೊಂಡೋಗಿ ನಾವು ಅವರ ಚಿಕಿತ್ಸೆಯನ್ನು ಮಾಡಿಸ್ತೇವೆ. ಹಾಗಾಗಿ ಇಂಥ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬಂದಂತಹ ನಮ್ಮ ವಲೇರಿಯನ್ ಡಿಸೋಜ ಹಾಗೂ ಅವರ ಕುಟುಂಬಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದ್ರೆ ಈ ನನಗೆ ಸಹ ಗೊತ್ತಿರಲಿಲ್ಲ, ಅವ್ರು ಮೊನ್ನೆ ನನ್ನಂತ ಇಲ್ಲಿ ಗಾಡಿ ನಮ್ಮ ಬಿಷಪ್ ಹೌಸ್ಗೆ ತಗೊಂಡು ಬಂದಿದ್ರು. ಆವಾಗ ನಾನು ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಇಂಥ ಸೇವೆ ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದು ನಾನು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ, ಅವರಿಗೆ ಈ ಸೇವೆಯನ್ನು ಮಾಡಲಿಕ್ಕೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಅವ್ರಿಗೆ ಯಾವುದು ಸುಖ ಶಾಂತಿ ಕುಟುಂಬದಲ್ಲಿ ಕೊಡಲಿ ಅಂತ ಹಾರೈಸುತ್ತಾ
ಇಫ್ತಾರ್ ಕೂಟಕ್ಕೆ ಸಹ ನಾನು ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಆಗಿರುವಂತಹ ಫಿರೋಜ್ ಇವರಿಂದ ಇತನಡಿ ಲೋಕಾರ್ಪಣೆ ಮಾಡುವಂಥ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮತ್ತು ಸೌಹಾರ್ದ ಇಫ್ತಾರ್ ಕೂಟದ ವೇದಿಕೆಯಲ್ಲಿದ್ದಂಥ ಎಲ್ಲ ಮುಖ್ಯ ಅತಿಥಿಗಳೇ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಮೊಟ್ಟ ಮೊದಲಿಗೆ ನಾನು ರುಫಿನಾ ಲೂಯಿಸ್ ಅವರ ಹೆಸರಿನಲ್ಲಿ ಅವರ ಮಕ್ಕಳಾದ ಇಬ್ಬರು ಮಕ್ಕಳು ಆ ಒಂದು ಅರ್ಥಪೂರ್ಣವಾದಂಥ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದ್ದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೇನೆ ಅಂತ ಹೇಳಿದರೆ, ನಾನು ಇವರೆಲ್ಲರೂ ಬಹಳಷ್ಟು ವಿಚಾರದಲ್ಲಿ ಮಾತಾಡಿದ್ದಾರೆ, ಆದರೆ ನಾನು ರುಫಿನಾ ಲೂಯಿಸ್ ಅವರ ವಿಚಾರದಲ್ಲಿ ಖಂಡಿತ ಮಾತಾಡಲೇಬೇಕು. ನನಗೆ ನನ್ನ ಅಂತರಾಳದಿಂದ ನನಗೆ ಖುಷಿ ಆಗ್ತಾ ಇದೆ. ನನ್ನ ಜೀವಮಾನದಲ್ಲಿ ನಾನು ಇದನ್ನು ಬಹಳಷ್ಟು ಹೆಮ್ಮೆಯಿಂದ, ನಾನು ಬಹಳಷ್ಟು ಗರ್ವದಿಂದ, ಇಷ್ಟು ಸಣ್ಣ ವೇದಿಕೆ ಅಲ್ಲ, ಇನ್ನು ನನಗೆ ಇದಕ್ಕಿಂತ ದೊಡ್ಡ ವೇದಿಕೆ ಕೊಟ್ಟರು ಕೂಡ, ಅವರು ರಾಜಕೀಯದಲ್ಲಿ ಅವರು ಬೇರೆ ಪಕ್ಷ ಆದರೂ ಕೂಡ, ಧರ್ಮದಲ್ಲಿ ಅವರು ಬೇರೆ ಧರ್ಮ ಆದರೂ ಕೂಡ, ರುಫಿನಾ ಲೂಯಿಸ್ ಅಂತ ಹೇಳುವಂಥ ಒಬ್ಬ ಹೃದಯವಂತಿಕೆ ಇರುವಂಥ ಮಹಿಳೆ. ನಾನು 5 ವರ್ಷ ಅಧ್ಯಕ್ಷ ಇರುವಾಗ ಬರೇ 2 ವರ್ಷ ನನ್ನ ಜೊತೆ ಇದ್ದರು. ಆದರೆ ನನಗೆ ನನ್ನ ಒಳಗಿಂದ ದುಃಖ ಆಗ್ತಾ ಇದೆ. ನನಗೆ ಒಬ್ಬ ಸದಸ್ಯ ಅಲ್ಲ, ನನಗೊಬ್ಬ ತಾಯಿಯಾಗಿ ಅವರು ನನ್ನ ಜೊತೆ ಅವರು ಆ ಒಂದು ಸ್ನೇಹ ಪ್ರೀತಿಯನ್ನು ತೋರಿಸ್ತಾ ಇದ್ರು. ನನಗೆ ಇವತ್ತು ಕೂಡ ಅದು ಮರಲಿಕ್ಕಿಲ್ಲ. ನನ್ನ ಕೈ ರೋಮಾಂಚನ ಆಗ್ತಾ ಇದೆ. 2 ವರ್ಷ ಅಂತ ಒಂದು ಮಹಿಳೆ ಪಾವೂರು ಗ್ರಾಮದಲ್ಲಿ ಇದ್ದಾರೆ ಅಂತೇಳಿ ನನಗೆ ಪರಿಚಯ ಆಗಿದ್ದು ಅವರು ಗ್ರಾಮ ಪಂಚಾಯತ್ ಸದಸ್ಯ ಆದ್ಮೇಲೆ. ಅವರು ಮಾತಾಡುವಂತ ಶೈಲಿ ನೀವ್ಯಾರಾದ್ರೂ ನೋಡಿದ್ರೆ ನೀವು ಭಾವಿಸ್ಬೇಕು, ಒಬ್ಬ ಯಾರಿಗೂ ಕೂಡ ಒಂದು ವ್ಯಕ್ತಿಗೆ ಸಣ್ಣ ಮಕ್ಕಳಾದ್ರೂ ಕೂಡ ಆ ಸಣ್ಣ ಮಗುವಿಗೂ ಕೂಡ ನೋವು ಮಾಡದ ರೀತಿಯಲ್ಲಿ ಮಾತನಾಡುವಂತ ಒಂದು ಮಹಿಳೆ. ಅವರ ಭಾಗ್ಯ ಅಂತ ಹೇಳ್ಬೋದು. ಅವರಿಗೆ ಇಂತಹ ಮಕ್ಕಳು ಸಿಕ್ಕಿ ಅವರ ನೆನಪಿಗೋಸ್ಕರ ಅವರ ಅಗಲಿಕೆಯ ನಂತರವೂ ಕೂಡ ಅವರ ಹೆಸರು ಈ ಗ್ರಾಮದಲ್ಲಿ, ಈ ನೆರೆಯ ಗ್ರಾಮದಲ್ಲಿ ಇರ್ಬೇಕಂತೇಳಿ ಅವರ ಭಾಗ್ಯ. ಅವರಂತ ಹೇಳಿದ್ರೆ ಅವರಿಗೆ ಅಂತ ಮಕ್ಕಳು ಹುಟ್ಟಿದ್ದು ಕೂಡ ಅವರ ಭಾಗ್ಯ ಅಂತ ಹೇಳ್ಬೋದು. ಅಷ್ಟೊಂದು ಸೌಮ್ಯ ಸ್ವಭಾವದ, ಅಷ್ಟೊಂದು ನಿಷ್ಕಲಂಕವಾದಂತಹ ಒಂದು ಮನಸ್ಸಿರುವಂತ ಒಂದು ಮಹಿಳೆಯ ಹೆಸರಲ್ಲಿ ಈ ಮಕ್ಕಳು ಮಾಡಿದಂತ ಆಂಬ್ಯುಲೆನ್ಸ್ ಸೇವೆ ಖಂಡಿತ ಅಭೂತಪೂರ್ವವಾದಂತಹ ಒಂದು ಕಳಕಳೆ ಇರುವಂತಹ ಒಂದು ಯೋಜನೆ ಮತ್ತೆ ಯೋಚನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ರಾಣಿಯವರ ಬಗ್ಗೆ ನಾನು ಹೇಳಲಿಕ್ಕಿಲ್ಲ. ಅವರ ಸ್ವಂತ ಬೋರಿನಲ್ಲಿ ಇದು ಮೊದಲ ಸೇವೆ ಏನಲ್ಲ ಅವರದು. ಅವರು ಸ್ವಂತ ಬೋರ್ ಹಾಕಿ ಅವರ ಬೋರಲ್ಲಿ ನೀರು, ಬೇರೆ ನೆರೆಕರೆ ಮನೆಯಲ್ಲಿ ನೀರಿಲ್ಲದ ಸಮಯದಲ್ಲಿ ಸ್ವಂತ ಬೋರಿಂದ ಅಲ್ಲಿರುವಂತ ಎಲ್ಲ ಮನೆಗೆ ನೀರು ಕೊಟ್ಟಂತ ಒಬ್ಬ, ಯಾವ ಹೆಸರಿಗೂ ಕೂಡ ಅವರು ಯಾರು ಕೂಡ ನಾನು ಹೇಳ್ತಾ ಇದ್ದೆ, ಅದು ಕೂಡ ಎಲ್ಲರಿಗೂ ಗೊತ್ತಾಗ್ಬೇಕಂತೇಳಿ. ಅವಾಗ ರೋಣಿ ನನಗೆ ಹೇಳಿದ್ದು, ನಾನು ಯಾವುದೇ ರಾಜಕೀಯ ಅಥವಾ ಹೆಸರಿಗೋಸ್ಕರ ಅಲ್ಲ, ನನ್ನಲ್ಲಿ ನೀರಿದೆ, ದೇವರು ಕೊಟ್ಟದ್ದು ನನಗೆ, ನನ್ನ ನೀರಲ್ಲ ಅಂತೇಳಿ ನನಗೆ ಅವತ್ತು ಹೇಳಿದ್ದು ಇವತ್ತು ಕೂಡ ನೆನಪಿದೆ. ತನ್ನ ಸ್ವಂತ ಬೋರಲ್ಲಿರುವಂತ ನೀರನ್ನು ಸುತ್ತಮುತ್ತಲೇ ಅವರಿಗೆ ನೀರಿಲ್ಲದ ಸಮಯದಲ್ಲಿ ಆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನೀರು ಕೊಟ್ಟದ್ದು ಕೂಡ ಇದೇ ರುಫಿನಾ ಲೂಯಿಸ್ ಅವರ ಮಗನಾದಂತ ಆ ಒಂದು ರಾಣಿಯಮ್ಮ ಅಂತ ಹೇಳಿದ್ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರ ಇನ್ನೊಬ್ಬ ಮಗ ವಲೇರಿಯನ್ ಡಿಸೋಜ 10 ವರ್ಷದಿಂದ ಸದಸ್ಯರಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಧರ್ಮದವರು ಕೂಡ ಒಂದು ಪರಿಚಿತರಾಗಿ, ಎಲ್ಲರಲ್ಲಿ ಕೂಡ ಎಲ್ಲದಕ್ಕೂ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲರಲ್ಲಿ ಕೂಡ ಜೊತೆ ಸೇರುವಂತ ಒಬ್ಬ ವ್ಯಕ್ತಿ ವಲೇರಿಯನ್ ಡಿಸೋಜ. ಅವರು ಫೋನ್ ಮಾಡಿ ಅವರ ತಾಯಿಯ ಹೆಸರೇಳುವಾಗ ನನಗೆ, ನಾನು ರೆಡಿಯಾಗಿದ್ದೇನೆ, ಇವತ್ತು ನನಗೆ ಹೋಗ್ಲೇಬೇಕಂತ ಹೇಳಿ ನಾನು ಸಂತೋಷದಿಂದ ಬಂದಿದ್ದೇನೆ. ಹೃದಯದಿಂದ ನಾನು ಅವರಿಗೆ ಅಭಿನಂದಿಸಿ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಫಿರೋಜ್ ಅವರಿಗೆ 2 ವರ್ಷ ರುಫಿನ್ ಲೂಯಿಸ್ ಜೊತೆ ಇದ್ದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈಗ ಕೊನೆಯದಾಗಿ ನಮ್ಮ ಜೊತೆ ಸೋಮಶೇಖರ್ ಚೌಟ ಅವರಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಆಶಾ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ. ಅದೇ ರೀತಿ ನೌಶಾದ್ ಸೇವಾ ಪ್ರತಿನಿಧಿ ನೌಶಾದ್ ಅವರು, ಪಾವೂರು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಸಾತ್ಕು ಮಜೀದ್ ಅವರು, ಅದೇ ರೀತಿ ಮಾಜಿ ಸದಸ್ಯರಾದಂತಹ ವಿವೇಕ್ ರೈ ಅವರು, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ನೌಶಾದ್ ಅವರಿದ್ದಾರೆ. ಅದೇ ರೀತಿ ಚಿತ್ತರಂಜನ್ ಅವರಿದ್ದಾರೆ. ಇವರನ್ನೆಲ್ಲ ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಈಗ ಕೊನೆಯದಾಗಿ ಆಸ್ಪತ್ರೆಯ ಸಮುದಾಯ ವಿಭಾಗದ ರಜಾಕ್ ಅವರು ಸ್ವಲ್ಪ ಮಾತಾಡ್ತಾ ಇದೆ. ಏಕೆಂತ ಹೇಳಿದ್ರೆ, ನಿಮಗೆ ಯಾನಪೋಯ ಆಸ್ಪತ್ರೆಗೆ ಯಾವಾಗಾದ್ರೂ ಹೋಗ್ಲಿಕ್ಕಿದ್ರೆ ಅವರನ್ನು ಭೇಟಿಯಾಗಿ ಅನ್ನುವಂಥ ನೆಲೆಯಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಅವರು ಮಾತಾಡಬೇಕಾಗಿ ಕೇಳಿ. ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಹಳ್ಳಿ ಜನರಿಗೆ ಯಾವಾಗಲೂ ಸಿಗದಂತ ಒಂದು ಕಾರ್ಯಕ್ರಮ ಇದು. ಯಾಕೆಂದ್ರೆ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಅವರು ಎಲ್ಲೆಲ್ಲಿಗೆ ರಿಕ್ಷಾದ ಅಥವಾ ಕಾರ ಯಾರನ್ನಾದ್ರೂ ಮನೆಗೆ ಫೋನ್ ಮಾಡಬೇಕಾಗ್ತದೆ. ಆದ್ರಿಂದ ಇದು ಹತ್ತಿರದಲ್ಲಿರುವಾಗ ಆಂಬ್ಯುಲೆನ್ಸ್ ಇಮಿಡಿಯೇಟ್ ಆಗಿ ಬಂದು ತಮ್ಮ ಒಂದು ಜೀವ ಉಳಿಸುವ ಕಾರ್ಯಕ್ರಮವನ್ನು
ವೈಲೇಂದ್ರಿ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅವರು ನನ್ನ ಏನಪ್ಪ ಸ್ಟಾರ್ಟ್ ಆಗಿನಿಂದಲೇ ನನ್ನ ಒಂದು ಸ್ನೇಹಿತರು. ಅವರು ಯಾವಾಗಲೂ ಕಾರ್ಯಕ್ರಮದ ಇರುವಂತ ಎಲ್ಲ ನನ್ನ ಆತ್ಮೀಯ ವೃಂದದವರೇ, ಅದೇ ರೀತಿ ಇಫ್ತಾರ್ ಕೂಟದ ಸಮಯ ಆಗಿದೆ. ಇನ್ನು ಕೇವಲ ಒಂದೇ ನಿಮಿಷ ಇರೋದು. ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ನ ಮಾಜಿ ಸದಸ್ಯರಾದ ರುಪಿನ ಲೂಯಿಸ್ ಅವರನ್ನು ಸ್ಮರಣಾರ್ಥವಾಗಿ ಆಂಬುಲೆನ್ಸ್ ಸೇವೆ ಎಲ್ಲರಿಗೂ ಒಂದು ತಲುಪುವಂತಾಗಲಿ, ಅರ್ಹ ಫಲಾನುಭವಿಗಳಿಗೆ ಯಾವುದೇ ಉಚಿತವಾಗಿ ನೀಡುವಂತಹ ಸೇವೆಗಳು ಅದು ನಮ್ಮ ಒಲೇರನ್ ಡಿಸೋದರವರು ಈ ಮುಂಚೆ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ಇನ್ನು ಮುಂಚೆ ಹಲವಾರು ಸೇವೆಗಳನ್ನು ಮಾಡಲು ಸರ್ವಶಕ್ತನ ಭಗವಂತವನ್ನು ಅನುಗ್ರಹಿಸಿ, ಅದೇ ರೀತಿ ಅವರ ತಮ್ಮಂದಿರಿಗೂ ಕುಟುಂಬಸ್ಥರಿಗೂ ಇಂಥ ಹಲವಾರು ಸೇವೆಗಳು ಮಾಡಲು ಅನುಗ್ರಹಿಸಲೆಂದು ಹೇಳುತ್ತಾ ಎಲ್ಲ ವಿಧ ಶುಭಕಾಮನೆಗಳು ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಜೈ ಹಿಂದ್. ಮದರ್ ಗ್ರೂಪ್ ಮಜಿಕಟ್ಟ ಇನೋಲಿ ಪಾವೂರು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಹಾಗೂ ಇಫ್ತಾರ್ ಕೂಟಕ್ಕೆ ಬಂದಂತ ಎಲ್ಲ ಅತಿಥಿಗಳಿಗೂ ಉದ್ಘಾಟನೆ ಮಾಡಿದಂತ ಫಾದರ್ ಮುಲ್ಲಾ ಸಂಸ್ಥೆ ಆಡಳಿತಾಧಿಕಾರಿ ಫಾದರ್ ರೋಷನ್ ಕಾಸ್ತಾ, ಅಧ್ಯಕ್ಷ ವಹಿಸಿದ ಮದರ್ ಗ್ರೂಪ್ ನಿರ್ದೇಶಕ ವಲೇರಿಯನ್ ಡಿಸೋಜ, ಆಶೀರ್ವಚನ ಮಾಡಿದ ಪಜರಿ ಧರ್ಮ ಗುರುಗಳು ಅನಿಲ್ ಜಾಲ್ ಡಿಸೋಜ, ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಮದೇಷ್ಟರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ದೇರ್ಲಕಟ್ಟೆ ಕೆಎಸ್ಐ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹೇಮಂತ್ ಶೆಟ್ಟಿ, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ, ಏನಪ್ಪಯ್ಯ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ವಿಜಯಾನಂದ, ಸಮುದಾಯ ವಿಭಾಗದ ಅಬ್ದುಲ್ ರಜಾಕಿ, ಇನೋಳಿ ಜಾಮಿಯಾ ಮುಬಾರಕ್ ಮಸೀದಿಯ ಮುಖ್ಯ ಗುರು ಅಜೀಜ್ ಇಶಾಮಿ, ಕಥೋಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷ ಸ್ಟ್ಯಾನಿ ಲೋಬೋ, ಮಲಾರ್ ಹೆಲ್ಪ್ ಲೈನ್ ಅಧ್ಯಕ್ಷ ಕಬೀರ್ ಮಲಾರ್ ಅಲ್ ಮುಬಾರಕ್ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹಾಗೂ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದ ಶಂಕರಾನಂದ ಇನವಳಿ, ಕಥೋಲಿಕ್ ಸಭಾ ಮಾಜಿ ಹಿರಿಯ ಪತ್ರಕರ್ತ ಗುರುಪ್ಪ ಬಾಲೆಪಣಿ ಇವರಿಗೂ ಹಾಗೂ ತ್ಯಾಗಂ ಸರ್ ಅವರಿಗೂ ಹಾಗೂ ಇಲ್ಲಿ ಬಂದಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ.